ಜಿಎಂಜಿಸಿ ಕಾಶಿ ಬೆಂಗಳೂರಲ್ಲಿ ತಂಡದಲ್ಲಿ ಆಡುವಂತಹ ಅನೇಕ ತಾರೆಗಳು. ಪ್ರಣವಿ ದಾಳಿಯ ಮೂಲಕ ಪ್ರಾರಂಭಗೊಂಡಿದೆ. ನ್ಯಾಷನಲ್ ತಾರೆ ಪ್ರಣವಿ ತಂತುಮಸಿ ಬಗಬಿಲ ಅಲ್ಪ ಲೇಟ್ ಆಗಿ ಬಂದರೂ ಕೂಡ ಸ್ಪರ್ಧೆ ಇದೀಗ ಪ್ರಾರಂಭಗೊಂಡಿದೆ. ಎಸ್ಡಿಎಂ ವಿರುದ್ಧ ಎರಡು ಶ್ರೇಷ್ಠ ತಂಡಗಳ ನಡುವೆ ಉಪಾಂತ್ಯ ಸುತ್ತನ್ನು ನಾವು ಕಾಣ್ತಾ ಇದ್ದೇವೆ. 8 ತಂಡಗಳು ಮಹಿಳಾ ವಿಭಾಗದಲ್ಲಿ ಸ್ಪರ್ಧಿಸಿ ಈಗ ಅಂತಿಮ 4 ತಂಡಗಳ ನಡುವೆ ಮೊದಲ ಸೆಮಿಫೈನಲ್ ಎಸ್ಡಿಎಂ ವಿರುದ್ಧ ತಂತುಮಸಿ ಬಗಬಿಲ ಪ್ರಯತ್ನ ಆದರೆ ಯಶಸ್ಸು ಎಸ್ಡಿಎಂ ಪಾಲಯದಲ್ಲಿ. ಎಸ್ಡಿಎಂ ತಂಡದ ಅತ್ಯಂತ ಪ್ರತಿಭಾನ್ವಿತ ವಿಭಾಗದ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಬೇಕು. ಜಿಎಚ್ಎಸ್ ಮುಂಡಾಜಿ ಹಾಗೂ ಭಗವತಿ ಹೈಸ್ಕೂಲ್ ಸಂಘಗಳಿಗೆ ನಾವು ಸಿದ್ಧರಾಗಿರಬೇಕು. ಬಾಲಕರ ಪ್ರೌಢಶಾಲಾ ಬಾಲಕರ ವಿಭಾಗ ಬೋನಸ್ ಲಭ್ಯವಾಗಿದೆ. ಕವಿತಾ ಮೂಲಕ ಭಗಬಿಲ ತಂಡಕ್ಕೆ ದಾಳಿಯಲ್ಲಿ ಮಾನಸ. ಎಸ್ಡಿಎಂ ತಂಡದ ಭರವಸೆಯ ದಾಳಿಗಾರ್ತಿ ಮಾನಸ. ವಿವೇಕಾನಂದ ಪುತ್ತೂರು ಹಾಗೂ ಶೇಖಡಾಡಿ ಮಡಂಚಾರು ತಾವು ಸಹ ಸಿದ್ಧರಾಗಿರಬೇಕು. ವಿವೇಕಾನಂದ ಪುತ್ತೂರು ಶೇಖಡಾಡಿ ಮಡಂಚಾರು 2-1 ದಾಳಿಯಲ್ಲಿ ಪ್ರಣವಿ. 2 ಅಂಕ ಎಸ್ಡಿಎಂ, 1 ಅಂಕ ತಂತುಮಸಿ. ಈ ಬಾರಿ ಹಿಡಿತ 3ನೇ ಅಂಕ ಲಭ್ಯವಾಗುತ್ತಾ ಇದೆ. ಪ್ರಣವಿ ಬಂಧನವಾಗಿದೆ. ಕಳೆದ ಸ್ಪರ್ಧೆಯಲ್ಲಿ ಅತ್ಯಂತ ಸುಂದರವಾದಂತಹ ದಾಳಿಯನ್ನು ಮಾಡಿದಂತಹ ರೋಜಾ ಇದೀಗ ಟಕಲ್ ಆಗಿದೆ. ಟಕಲ್ ಪಾಯಿಂಟ್ ಫಾರ್ ತಂತುಮಸಿ ಬಗಬಿಲ. 2-3 ವಿಶ್ರಾಂತಿಯ ತೋರಿಕೆಯಲ್ಲಿ ಬಗಬಿಲ. ವೀಕ್ಷಕರ ಇದು ಸೆಮಿಫೈನಲ್ ನಂಬರ್ 1. ಮಧ್ಯಂತರದ ವೇಳೆಗೆ ಮುಕ್ತಾಯಗೊಂಡಿದೆ. Yes, back to the game. 3-2 in favor of SDM. We are watching first semi-final match of this category. Same time, first call for the next semi-final. And tackle, combination, excellent. Come upon DFGC Valada Padu. So each point conceded. 3-4. 3-4 SDM ಮುನ್ನಡೆ. ಬಹುಶಃ ಅವರು ಕಳೆದ ಬಾರಿಯ ಭುಜಲಕಟ್ಟೆ ಕಬಡ್ಡಿಯ ಬೆಸ್ಟ್ ರೈಡರ್ ವಿಜೇತ. ಬಹುಶಃ ದಾಳಿ ಪ್ರಸ್ತುತ ಸ್ಪರ್ಧೆಯಲ್ಲಿ ತೇಜಶ್ರೀ ಗಾಯದ ಸಮಸ್ಯೆಯಿಂದಾಗಿ ವಿಶ್ರಾಂತಿಯಲ್ಲಿದ್ದಾರೆ. ಪೂರ್ವ ಸಿದ್ಧತೆ ಮಾಡುವಾಗ ಆದಂತಹ ಗಾಯ ತೇಜಶ್ರೀಗೆ ವಿಶ್ರಾಂತಿ. ರೋಜಾ ಮತ್ತು ದಾಳಿಯಲ್ಲಿ ಕಳೆದ ದಾಳಿಯಲ್ಲಿ ವಿಫಲತೆಯಿಂದ ಕಂಡಂತಹ ರೋಜಾ अगेन दर्शकों की संख्या धीरे धीरे बढ़ता हुआ नजर आ रहा है. ये भुजलकट्टे की सबसे बड़ी कबड्डी है. 37वां साल की ये कबड्डी प्रतियोगिता 5 स्तर पर हो रही है. एक विभाग हाई स्कूल बॉयज और गर्ल्स लड़का और लड़कों की, और फिलहाल मैदान संख्या ए पर चल रही है महिलाओं की कबड्डी की पहला सेमीफाइनल. जूनियर तेजा रेड करेगी. शुरुआती की रुझान है दोनों टीम के बीच में. काटेंगे टक्कर. बगबिला तंतुमसी के सामने है एसडीएम उजिरे. 3 साल से प्रतिभाशाली खिलाड़ी है दोनों टीमों पर. Third right. Moshida ball. Do or die right. And this division. Excellent. Really, this is the very good performance of the left foot.
try. I think Karunya with the 2 or die line. ಅಂತ ತರಲೇಬೇಕಾದಂತ ಉತ್ತರದಲ್ಲಿ ದಾಳಿಗಾರ್ತಿ ನಾಲ್ಕು ಈ ಬಾರಿ ಉಂಟಾದ ಎಸ್ಡಿಎಂಗೆ 5-4 ಈ ಕ್ರೀಡಾಂಗಣದ ಒಳಗಡೆ ಸುಮಾರು 17 CCTV ಕ್ಯಾಮೆರಾಗಳಿವೆ. ಎಲ್ಲ ವಿಚಾರಗಳು ಅದರಲ್ಲಿ ಸರಿಯಾಗ್ತಾ ಇದೆ. ದಯಮಾಡಿ ಇದು ತಮ್ಮ ಗಮನಕ್ಕೆ. ಖಂಡಿತವಾಗಿ ಕಳೆದ ಕೆಲವೊಂದು ದಿನಗಳಲ್ಲಿ ಘಟನೆಗಳು ಅಷ್ಟು ಒಳ್ಳೆಯದಲ್ಲ, ಮಾಹಿತಿಗಳು ಲಭ್ಯವಾಗುವುದಂತೂ. ಈ ನಿಟ್ಟಿನಲ್ಲಿ ಭೂಜಾಲಕಟ್ಟೆಯಲ್ಲಿ ಅಂತಹ ಯಾವುದೇ ಘಟನೆಗಳು ನಡೆಯಬಾರದು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಅನೇಕ ಮೂರನೇ ಕಣ್ಣುಗಳು ನಿಮ್ಮನ್ನ ನೋಡುತ್ತಾ ಇದೆ. ರೌಚ ದಾಳಿಗೆ 5-4 ಮುನ್ನಡೆಯಲ್ಲಿ ಎಸ್ಡಿಎಂ ಗೆದ್ದರಲ್ಲಿ ಫೈನಲ್ಗೆ. ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ ಮಾನ್ಯ ವಿಜಯ ಶೆಟ್ಟಿ ಉದ್ಯಮಿ ದುರಾಣಿಕೆರೆ. ಅವರಿಂದ ಬಹಳ ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ, ನಮ್ಮ ಸಾಮೂಹಿಕ ವಿವಾಹದ ಕಾರ್ಯಕ್ರಮ ಇರ್ಬೋದು, ನಮ್ಮ ಕಬಡ್ಡಿ ಉತ್ಸವದ ಕಾರ್ಯಕ್ರಮ ಇರ್ಬೋದು, ಎಲ್ಲರಕ್ಕೂ ತಮ್ಮ ಸಹಕಾರ ನೀಡ್ತಾ ಇರುವಂತಹ ಮಾನ್ಯ 4 ನಿಮಿಷದ ಬಾಕಿ ಪ್ರೀತಿಯಿಂದ ಗೌರವ 17 ನಾಸ ಹಾಗೂ ಕಡಬ 15. ಅವರ ಜೊತೆಗೆ ಮಾನ್ಯ ಮಹಮ್ಮದ್ ಅಲಿ ಅವರಿದ್ದಾರೆ. ತಮ್ಮನ್ನು ಸಹ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 16-17 ಸುಶ್ಮಿತಾ ದಾಳಿಯಲ್ಲಿ ಡೀಪ್ ಆಗಿ ಬಂದಂತಹ ದಾಳಿ ವಿಶ್ರಾಂತಿಯಲ್ಲಿ ಎಸ್ಡಿಎಂ. ಮತ್ತೆ 2 ಅಂಕ ನಾರ್ಸ್ ತಂಡಕ್ಕೆ. 6-4 ಉತ್ತಮವಾದ ಹಿಡಿತ. 23-10 ಪಂದ್ಯ. 23-16 ಮುಂದಿನ ಪಂದ್ಯಕ್ಕೆ GHS ಮುಂದಾಜೆ ಹಾಗೂ ಭಗವಂತೇಶ್ವರ ನಾರ್ಸ್ ತಂಡ ಮುನ್ನಡೆಯಲ್ಲಿ 23-16. ಭಗವಂತೇಶ್ವರ ಸಂಘಗಳಿಗೆ ಹಾಗೂ GHS ಮುಂದಾಜೆ ಪ್ರೌಢಶಾಲಾ ಬಾಲಕರ 2 ತಂಡದವರು ಸಿದ್ಧರಾಗಿರಬೇಕು. ಪಂದ್ಯ ಮುಕ್ತಾಯಗೊಳ್ಳಲು ಇನ್ನು ಕೆಲವೇ ಕ್ಷಣಗಳು ಬಾಕಿ ಇದೆ. ಹಾಗೂ 23-16 ಪಂದ್ಯ ಮುಂದುವರಿಯುತ್ತಾ ಯುವಕಾರದ ಪುತ್ತೂರು ಹಾಗೂ ಶೇಖಡಾರ್ ಮಣಂತಾರು ತಾವಸ ಸಿದ್ಧರಾಗಿ ಕೊನೆಯ 3 ನಿಮಿಷ. ಎಸ್ 6-4 ಸುಶ್ಮಿತಾ ದಾಳಿಗೆ ತತ್ವಮಸಿ ಬಗಂಬೀರ ತಂಡಕ್ಕೆ ಪ್ರಖರ ಹೊಡೆತ ತೇಜಶ್ರೀ ಅವರ ಗಾಯ. ಪ್ರಸ್ತುತ ಕೇವಲ 2 ಅಂಕಗಳ ಈ ನಡುವೆ ಸುಶ್ಮಿತಾ ಸೆಂಟರ್ ಲೈನ್ ಅಲ್ಲಿ ಟಚ್ ಆಗಲಿಲ್ಲ. ಅತ್ಯಂತ ಸನಿಹದಲ್ಲಿ ಟ್ಯಾಕಲ್ ಆಗಿದೆ. ಮೂಲಕ 6ನೇ ಅಂಕ. 6-4 ಎಸ್ಡಿಎಂ ರೋಚ ದಾಳಿಗೆ. ಮುಂದಿನ ಸ್ಪರ್ಧೆಗಾಗಿ ಇದ್ದರೆ ಜಿಎಫ್ಜಿಸಿ ಕಾಶ್ಮೀರ್ ಮತ್ತು ವಾಮದ ಪದವು. ತಮಗಿದು ಮೊದಲ ಕರೆ. ಪ್ರಥಮ ದ್ವಿತೀಯ ಸೆಮಿಫೈನಲ್ ವಾಮದ ಪದವು ಜಿಎಫ್ಜಿಸಿ ಮತ್ತು ಜಿಎಫ್ಜಿಸಿ ಕಾಶ್ಮೀರ್ ಮಂಗಳೂರು. ಸಂಭ್ರಮ ಪುರಸ್ಕಾರ ಪಡೆಯಲಿಕ್ಕೆ 24-18 24-19 ಒಂದು ಅಂಕದ ಸೇರ್ಪಡೆ. 19 24-19 ಕೊನೆಯ 2 ನಿಮಿಷ. ಕುತೂಹಲದತ್ತ ಪಂದ್ಯ. 24-19 ನಾವು ಪ್ರಣವಿ 6-7 ಒಂದು ಅಂಕದಲ್ಲಿ ಎಸ್ಡಿಎಂ ಮುನ್ನಡೆ. ಪ್ರಣವಿ ದಾಳಿಯಲ್ಲಿ 11 ಅಂಕ ಕಡಬ ತಂಡಕ್ಕೆ. ಭದ್ರಕೋಟೆ ತಿರುಗಿಕೊಂಡಿದೆ. ಪ್ರಣವಿ ಛಿದ್ರ ಮಾಡಿದ್ದಾರೆ 2 ಅಂಕ. ಮುನ್ನಡೆಯಲ್ಲಿ ಬಗಂಬಿಲ 20-24 8-7 ಮುನ್ನಡೆಯಲ್ಲಿ ಬಗಂಬಿಲ 8-7. ಮಾನಸ ಬರಡುವಾಗ ಕವಿತಾ ದಾಳಿಯಲ್ಲಿ ತತ್ವಮಸಿ ಬಗೆಬೇಲ ಮತ್ತು ಎಸ್ಡಿಎಂ ನಡುವೆ ಮಹಿಳಾ ವಿಭಾಗದ ಪ್ರಥಮ ಸೆಮಿಫೈನಲ್. ಬಹಳಷ್ಟು ಸೊಗಸಾದ ಸ್ಪರ್ಧೆ. ಏಕ ಅಂಕದ ಅಂತರದಲ್ಲಿ ಬಗಂಬಿಲ ಮುನ್ನಡೆ. 8-7 8-7 ಬಗಂಬಿಲ ಮುನ್ನಡೆಯಲ್ಲಿ. ದಾಳಿಯಲ್ಲಿ ಮೌಶಿರಾ ಬಾಲು. ಎಸ್ 20-24 ಕೇವಲ 4 ಅಂಕದ ಮುನ್ನಡೆಯಲ್ಲಿ ನಾರ್ಸ ತಂಡ.
ಆಹಾಹಾ, ಮಹಿಳಾ ವಿಭಾಗ 12 ಅಂಕ. ಚುರುಕುತನದ ಆಟ. ದಾಳಿಗೆ 2 ಅಂಕಗಳನ್ನು ಕಬಳಿಸಿಕೊಂಡು ತನ್ನ ಮುನ್ನಡೆಯನ್ನು ಹೆಚ್ಚಿಸ್ತಾ ಇದೆ ನಾರ್ಸ ತಂಡ. ಮೊಹಮ್ಮದ್ 3 ಅಂಕ. ಕೊನೆಯ ಕ್ಷಣದಲ್ಲಿ 3 ಅಂಕ. ಟೈಮ್ ಔಟ್. 8-8 ಸಮಬಲದಲ್ಲಿ ಮಧ್ಯಂತರ ವಿರಾಮ. 27-20. Back to the action. 8 each. ಮೊದಲ ಅವಧಿಯ ಪೂರ್ಣತೆಯ ತರುವಾಯ ಈ ಬಾರಿ ಸುಲಭದ ಅಂಕವನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ. ಅಂಕ ಲಭ್ಯವಾಗುತ್ತಾ ಇದೆ ಮಾನಸ ಮೂಲಕ SDMಗೆ. ಆದರೆ ದ್ವಿತೀಯ ಅವಧಿಯ ಮೊದಲ ಅಂಕ SDMಗೆ 9-8. ಪ್ರಣವಿ ದಾಳಿಯಲ್ಲಿ ತತ್ವಮಸಿ ಹೊಂದಿದ ಪಾಳೆಯದ ಅತ್ಯುತ್ತ ಭರವಸೆಯ ಪ್ರತಿಭೆ ಪ್ರಣವಿ. ಕಳೆದ ದಾಳಿಯಲ್ಲಿ 2 ಅಂಕಗಳನ್ನು ಪಡೆದ ಪ್ರಣವಿ ಈ ಬಾರಿ 27-27 ಸಮಬಲದಲ್ಲಿ ಸಮಬಲದ ಹೋರಾಟ. ಬಾನಸ್ ತಲುಪಿಸಿಕೊಳ್ಳಲಾಗಿದೆ. ಎಸ್, ಸೂಪರ್ ಟೇಕ್ ಇಸ್ ಆನ್. ಮತ್ತೆ ದಾಳಿಯಲ್ಲಿ ಮಾನಸ. ಇನ್ನೊಂದು ಅಂಕ ಲಭ್ಯವಾಗುತ್ತಾ ಇದೆ SDM ಖಾತೆಗೆ. ಅಂತಿಮ ಆಟಗಾರ್ತಿ ಕವಿತಾ. 11-9. 11-9. ಬಗಂಬಿಲಾ ಕಡೆಯಿಂದ ಲಾಸ್ಟ್ ಪ್ಲೇಯರ್ ದಿಸ್ ಒಕೇಶನ್ ಟೈಗರ್ ಔಟ್. ಬಾನಸ್ ಕನ್ಸೀಡೆಡ್ 10-14. 14-10 ಮುಂದಿನ ಪಂದ್ಯ ಆಡಿಸ್ಬೋದು. ಎಸ್, ಮುಂದಾಗಿ ಅವರು ಭಗವಂತೇಶ್ವರ ಸಂಘಗಳಿಗೆ ಬನ್ನಿ. ಸಿಂಗಲ್ ಪಾಯಿಂಟ್ ಫಾರ್ SDM. ಅದು ಯಾವ ತಂಡ ಇದೆ, ಯಾವುದು ಬಂದಿದೆ ಅದು? ಕಾಣುವುದಿಲ್ಲ ಯಾರು? ಮುಳ್ಳಂಗೆ ಇಲ್ಲಿ ವಿವೇಕಾನಂದ ಬಂದಿದೆ. ವಿವೇಕಾನಂದ ಮುಂಡಾಜೆ ಬಂದಿದೆ. ಮುಂದಾಗಿ ಬಂದಿದೆ ಒಂದು ಭಗವತೇಶ್ವರ ಸಂಘಗಳಿಗೆ. ಭಗವತಿ ನಿಮಗೆ ಅಲ್ಲ, ವಿವೇಕಾನಂದ ಅಲ್ಲ, ಹೋಗಿ. ಭಗವತಿ ತಂಡದವರು ಹೆಂಗಿದ್ದೀರಾ? ಮುಂಡಾಜೆ ವರ್ಸಸ್ ಭಗವತಿ. ಅದು ಈ ಅಂಗಡಿಗೆ ಬನ್ನಿ. ಅದು ಮುಂದಿನ ಬಂದ ವಿವೇಕಾನಂದ ತಂಡದವರು ಬಂದರೆ ಮುಂಡಾಜೆ ತಂಡ ಅಂಕಣ ಪ್ರವೇಶ ಮಾಡಿದೆ. ಭಗವತಿ ತಂಡದವರು ಎಲ್ಲಿದ್ದೀರಾ? ಭಗವತಿ ತಂಡದ ವ್ಯವಸ್ಥಾಪಕರು. ಎಸ್, ಬಾನಸ್ ಸಿಂಗಲ್. ಗಾಯದ ನಡುವೆಯೂ ತೇಜಶ್ರೀ ಆಡ್ತಾ ಇದ್ದಾರೆ. 2 ನಿಮಿಷ ಕಾಯ್ಬೋದಲ್ಲ? 1 ನಿಮಿಷಕ್ಕೆ ಅವಕಾಶ ಕೊಡ್ಬೋದು ಅವರಿಗೆ. ಏನಂತ ಗೊತ್ತಾಗಲಿಲ್ಲ ಅವನಿಗೆ. ಮುಂದಾದಿ ತಂಡ ಆಗಲೇ ಬಂದಿದೆ. ಭಗವತಿ ಅವರು ಕಾಣ್ತಾ ಇಲ್ಲ. 1 ನಿಮಿಷದ ಕಾಲಾವಕಾಶ ಕೊಡ್ತೇವೆ ಅಂತ ಅದು ತೀರ್ಪುಗಾರರಿಗೆ ಬಿಟ್ಟ ವಿಚಾರ ಮಾಡಿ. ತೀರ್ಪುಗಾರರು ತೀರ್ಮಾನವನ್ನು ತಗೊಳ್ಬೇಕು. ಅವರಿಗೆ ಈಗಾಗಲೇ ಕರೆ ಕೊಟ್ಟಿದ್ದೇವೆ ನಾವು. ಈಗ ನನ್ನ ಪಕ್ಷದಲ್ಲಿ ಯಾರು ಇದ್ದಾರೆ? ಮುಂದಾಟದವರು ಈಗಾಗಲೇ ಆಗಮಿಸಿದ್ದಾರೆ. ಭಗವತಿ ತಂಡದವರು ಇಲ್ಲ. ಈಗ ನಡವಳಿಕೆ ನಾಶ ಆಯ್ತಲ್ಲ, ಯಾರು ಇನ್ನಾದ್ರು? ಅಲ್ಲಿ ಕಡಬ ಮತ್ತು ನಾಶ ಅದರಲ್ಲಿ ಯಾರು ನಿನ್ನಾದ್ರು ಯಾರು? ಅಲ್ಲಿ ಮೈಗ ಇದೆಯಲ್ಲ ಈಗ
ಕಡಬ 17-14 18-14 18-14 ಕವಿತಾ ಸತತವಾಗಿ ಕವಿತಾ ಅವರ ದಾಳಿಯನ್ನು ನಾವು ಕಾಣಬಹುದು. ಬಗಬಿಲ ಬಾಳೆಬಿಲ ಬೋನಸ್ ಅಂಕಗಳ ಒಡತಿ ಕವಿತಾ 15-18 ಅದ್ಭುತ ಸೆಮಿಫೈನಲ್ 18-20 SDM leading by 3 points. 15 ನಿಮಿಷ 18-15 18-15 last 5 minutes with full time. We are watching first semi-final match of women's kabaddi. Left corner Susmita, right corner Teja. Back. Tackle point for SDM 19-15 19-15 ಸತತವಾದಂತಹ ದಾಳಿ ಎಸ್ಡಿಎಂ ಭಾಗದಿಂದ ಮಾನಸ್ ಎರಡು ಕಡೆಗಳಿಂದ ಅತ್ಯಂತ ಉತ್ಕೃಷ್ಟ ಪ್ರದರ್ಶನ. ಪ್ರಣವಿ ದಾಳಿಯಲ್ಲಿ ಪ್ರಣವಿ ಕಬಡ್ಡಿಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೆಚ್ಚುವ ಪ್ರದರ್ಶನವನ್ನು ನೀಡಬಲ್ಲ ಸಮಾಗಮವಾಗಿದೆ. ಪ್ರಣವಿ ಈ ಬಾರಿ ಟ್ಯಾಕಲ್ ಆಗಿದ್ದಾರೆ. ಎಸ್ಡಿಎಂನ combination Parinama tackle point 20-15 third right Maushidabad third right Gio right Maushidabad and this variation tackle Sushmita tackled 16-20 16-20 ದಾಳಿಯಲ್ಲಿ ತೇಜಶ್ರೀ ಸೂಪರ್ ರೈಟ್ ಮಾಡಿದಲ್ಲ 200 ನಗದು. Last 3 minutes. Bonus 17-20 17-20 ವಿಶೇಷ ಕೊಡುಗೆ ಇನ್ನು ಬಾಕಿ ನಡುವೆ ತೇಜಶ್ರೀ ದಾಳಿಯಲ್ಲಿ ಲಾಸ್ಟ್ 2 minutes. ತೇಜಶ್ರೀ ಪೆಟ್ಟ ಇದ್ದೀವಿ 20-17 20-17 20-17 है. महिलाओं की कबड्डी चोट लगने के बावजूद तेजश्री की कबड्डी हम देख पाएंगे, लेकिन इतना रिस्क लेना जरूरी है क्या, ये बढ़िया सवाल है. टैकल पॉइंट मिले हैं 21-17 21-17. मानसा करेगी राइट. इस मैच पर लगातार राइड करने वाली एसडीएम की प्रतिभाशाली खिलाड़ी हैं मानसा. 21-17 लास्ट में आखिरी मिनट करते हैं. मिले हैं ಚರಪಾಡಿ ಪಂಚಾಯತ್ನ ಸದಸ್ಯರು ಸುಪುತ್ರ 21-18 ಮುನ್ನಡೆಯಲ್ಲಿ ಎಸ್ಡಿಎಂ. ಕವಿತಾ ದಾಳಿಯಲ್ಲಿ ಒಂದಂಕ ಸುಲಭವಾಗಿ ಲಭ್ಯವಾಗಿದೆ. 19-21 ಪಂದ್ಯ ಜಯಗಳಿಸಿ ಎಸ್ಡಿಎಂ ಉಜಿರೆ ತಂಡ ಫೈನಲ್ಗೆ ಪ್ರವೇಶವನ್ನ ಮಾಡಿದೆ. ಅಭಿನಂದನೆಗಳು ಎಸ್ಡಿಎಂ ಉಜಿರೆ ತಂಡಕ್ಕೆ. ಧನ್ಯವಾದಗಳು ತತ್ವಮಸಿ ಬಗಂಬಿಲ ತಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸಿದ್ದೀರಾ. ಅಭಿನಂದನೆಗಳು. ಇನ್ನು ಮುಂದೆ ದ್ವಿತೀಯ ಸೆಮಿಫೈನಲ್ ಜಿಎಂಟಿಸಿ ಬಾಬಾದ ಪದವು ಮತ್ತು ಕಾಶ್ಮೀರ್ ಮಂಗಳೂರು ಒಳಬಂದು